ಪ್ರಪಂಚದಲ್ಲಿ ಅತಿ ಹೆಚ್ಚು ಇಂಗು ಆಮದು ಮಾಡಿಕೊಂಡು ಹೆಚ್ಚು ಬಳಸುತ್ತಾ ಹೆಚ್ಚು ರಫ್ತು ಮಾಡುವ ದೇಶವೆನಿಸಿದೆ ಭಾರತ. ಪೆರುಲಾ ಮರದ ಸೊನೆಯಾದ ಇಂಗನ್ನು ಸಂಸ್ಕರಿಸುವ ಉದ್ಯಮ ಭಾರತದ ಮಧ್ಯಪ್ರದೇಶದ ಮಂದಸೂರ್ ಮೊದಲಾದ ಕಡೆ ಇದೆ. ಇರಾನ್, ಅಫ್ಘಾನಿಸ್ತಾನ, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್ ಹೆಚ್ಚು ಇಂಗು ಬೆಳೆಯುವ ದೇಶಗಳಾಗಿದೆ. ಅಲ್ಲಿಂದ ಒಣಗಿಸಿದ ಅಂಟು ತಯಾರಿಸಿ ಸಂಸ್ಕರಿಸಿ ಮಾರುಕಟ್ಟೆ ಮಾಡುತ್ತದೆ ಭಾರತ. ಜಾಗತಿಕ ಇಂದು ರಫ್ತು ಮಾರುಕಟ್ಟೆಯ 65% ಭಾರತದ್ದಾಗಿದೆ. ಆಮದು ಮಾಡಿಕೊಂಡುದರಲ್ಲಿ 85% ಭಾರತದಲ್ಲೇ ಬಳಸಲಾಗುತ್ತದೆ. ಅಡುಗೆ, ಔಷಧ ತಯಾರಿಕೆ ಎಂದು ಅತಿ ಹೆಚ್ಚು ಇಂಗು ಬಳಸುವ ದೇಶವಾಗಿದೆ ಭಾರತ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂದಸೂರ್. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.